ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ಕಳೆದ 2 ವರ್ಷಗಳಿಂದ ಅಲ್ಲಿನ 10-15 ಮನೆಗಳಿಗೆ ದಿನನಿತ್ಯ ತೊಂದರೆ ಕೊಡ್ತಾ ಇದ್ದ ಮಂಗಗಳನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಮುಂದಾಗಿದೆ. ಮಣ್ಣಗುಡ್ಡೆಯ ಕಾಂತರಾಜು ಲೇನ್ ನಿವಾಸಿಗಳಿಗೆ ಮಾಂಸಾಹಾರ ಸೇವಿಸುವ ಕೋತಿಯೊಂದು ಕಾಟ ಕೊಡ್ತಾ ಇತ್ತು. ಇದೀಗ ಆ ಕೋತಿಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ರವಿವಾರ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಸ್ಥಳದಲ್ಲಿ ಬೋನು ಇರಿಸಿ ಅದರೊಳಗೆ ಆಹಾರವನ್ನ ಇಟ್ಟು ಕೋತಿಯನ್ನ ಸೆರೆ ಹಿಡಿಯುವ ಸಾಹಸಕ್ಕೆ ಮುಂದಾಗಿದ್ದಾರೆ. ಬೋನಿನ ಸುತ್ತಲೂ ಬಲೆಯನ್ನ ಕೂಡ ಅಳವಡಿಸಲಾಗಿದೆ. ಮಂಗಗಳು ಅಲ್ಲಿನ ನಿವಾಸಿಗಳಿಗೆ ನೀಡ್ತಾ ಇದ್ದಂತಹ ಉಪಟಳದ ಬಗ್ಗೆ ದೈಜಿವರ್ಲ್ಡ್ ವಾಹಿನಿ ವರದಿಯೊಂದನ್ನು ಬಿತ್ತರಿಸಿತ್ತು. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಅರಣ್ಯ ಇಲಾಖೆಯವರು ಸೆರೆ ಹಿಡಿಯುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರೊಂದಿಗೆ ಸ್ಥಳೀಯರು ಕೂಡ ಕೋತಿಯನ್ನ ಸೆರೆ ಹಿಡಿಯೋದಿಕ್ಕೆ ಸ್ಥಳದಲ್ಲಿ ಕಾದು ಕುಳಿತಿದ್ದಾರೆ.